ಮುಂಬೈ ದಾದರ್ ಕಾಡು ನೋಡಿ ಬರೆದ ಪಿರಿಗತೆಗೆ ರುಡ್ಯಾರ್ಡ್ ಕಿಪ್ಲಿಂಗ್ ಅತಿ ಕಿರಿಯನಾಗಿ ಹಾಗೂ ಅತಿ ಹಿರಿಯೆಯಾಗಿ ಡೋರಿಸ್ ಲೆಸ್ಸಿಂಗ್ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಪಡೆದವರಾಗಿದ್ದಾರೆ. 2024ರ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಪಡೆದವರು ತೆಂಕಣ ಕೊರಿಯಾದ ಹ್ಯಾಂಗ್ಕಾಂಗ್. 1901ರಿಂದ 2004ರವರೆಗೆ 117 ಬಾರಿ 121 ಮಂದಿಗೆ ಸಾಹಿತ್ಯ ಪ್ರಶಸ್ತಿ ಸಂದಿದೆ. ಫ್ರೆಂಚ್ ಸಾಹಿತಿ ಆಯನಿ ಎರ್ನಾಕ್ಸ್ರಿಗೆ 2022ರ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಸಂದಿದೆ. ಇಲ್ಲಿಯವರೆಗೆ 18 ಮಂದಿ ಮಹಿಳೆಯರು ಸಾಹಿತ್ಯ ನೊಬೆಲ್ ಗೆದ್ದಿದ್ದಾರೆ. 41ರ ರುಡ್ಯಾರ್ಡ್ ಕಿಪ್ಲಿಂಗ್ರರು ತಮ್ಮ ದ ಜಂಗಲ್ ಬುಕ್ಕಿಂಗ್ ನೊಬೆಲ್ ಪ್ರಶಸ್ತಿ ಪಡೆದ ಅತಿ ಸಣ್ಣ ಪ್ರಾಯದವರು. ಜಂಗಲ್ ಬುಕ್ ಬರೆದುದು ಮುಂಬಯಿಯ ದಾದರ್ ಕಾಡಿನಲ್ಲಿ. 2007ರಲ್ಲಿ 88ರ ಪ್ರಾಯದಲ್ಲಿ ಡೋರಿಸ್ ಲೆಸ್ಸಿಂಗ್ ಸಾಹಿತ್ಯ ನೊಬೆಲ್ ಪಡೆದ ಅತಿ ದೊಡ್ಡ ಹಿರಿಯೆ. ಆಯನಿ 1940ರಲ್ಲಿ ನಾರ್ಮಂಡಿಯ ಪುಟ್ಟ ಪಟ್ಟಣ ವಿಯೋಟೋಟ್ನಲ್ಲಿ ಜನಿಸಿದರು. ಹೆತ್ತವರು ಸಣ್ಣ ಕಿರಾಣಿ ಅಂಗಡಿ, ಹೋಟೆಲ್ ಹೊಂದಿದ್ದವರು. ಅವರು ಶಿಕ್ಷಕಿ ಶಿಕ್ಷಣ ಪಡೆದುದಲ್ಲದೆ ಆಧುನಿಕ ಸಾಹಿತ್ಯ ಉನ್ನತ ಪದವಿ ಪಡೆದವರು. 1974ರಲ್ಲಿ ಅವರು ಬರೆದ ಆತ್ಮಚರಿತ್ರೆಯ ಕಾದಂಬರಿ ಲೆಸ್ ಆರ್ಮೊರಿಸ್ ವಿದೇಸ್ ಅವರ ಮೊದಲ ಕೃತಿ. ತನ್ನ ನೆನಪುಗಳನ್ನೇ ಕೃತಿಗಳನ್ನಾಗಿಸಿದ ಆಕೆಯ ಸಾಹಸಕ್ಕೆ ನೊಬೆಲ್ ಸಂದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಂಬೈ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.